ಸುದ್ದಿಗೊಂದು ಗುದ್ದು. ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ, ಕರ್ನಾಟಕ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಮಾಡರ್ನ್ ಕಿಚನ್ಸ್. ಇನ್ನು ಮುಂದಿನ ಒಂದು ಸುದ್ದಿಯನ್ನು ಗಮನಿಸಿದರೆ ಬಹುಶಃ ಇದು ಒಂದು ಪಾಸಿಟಿವ್ ನ್ಯೂಸ್. ಯಾಕೆ ಅಂತ ಹೇಳಿದರೆ, ಒಂದು ಕೃಷಿ ಅನ್ನುವಂಥ ಒಂದು ವಿಚಾರಕ್ಕೆ ಬಂದರೆ ಅಥವಾ ಒಂದು ಕೃಷಿಯಲ್ಲಿ ಲಾಭವನ್ನು ಗಳಿಸೋದು ಅನ್ನುವಂಥ ವಿಚಾರಕ್ಕೆ ಬಂದರೆ ಎಲ್ಲರ ತಲೆಯಲ್ಲಿ ಓಡುವಂಥ ವಿಚಾರ, ಕೃಷಿ ಮಾಡಬೇಕಿದ್ರೆ ವಿಶಾಲವಾದ ಎಕರೆಗಟ್ಟಲೆ ಜಾಗ ಬೇಕು, ಉತ್ತಮ ನೀರಾವರಿ ಸೌಲಭ್ಯಗಳು ಬೇಕು ಇತ್ಯಾದಿ. ಅದರ ಜೊತೆಗೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಕೂಡ ಬೇಕು ಅನ್ನುವಂಥದ್ದು. ಆದರೆ ಕೃಷಿಯಲ್ಲಿ ನಿಜಕ್ಕೂ ಲಾಭವನ್ನು ಪಡಿಬೇಕಿದ್ರೆ ಇದು ಯಾವುದರ ಅಗತ್ಯ ಕೂಡ ಇಲ್ಲ. ಇರುವಂತಹ ಒಂದು ಸಣ್ಣ ಪ್ರದೇಶದಲ್ಲಿ ಅಥವಾ ಸಣ್ಣ ಜಾಗದಲ್ಲೇ ಅತ್ಯಂತ ವ್ಯವಸ್ಥಿತವಾಗಿ, ವೈಜ್ಞಾನಿಕವಾಗಿ ಅಥವಾ ಎಲ್ಲ ರೀತಿಯ ಒಂದು ಮುಂದಾಲೋಚನೆಯನ್ನು ಮಾಡಿಕೊಂಡು ಕೃಷಿಯನ್ನು ಮಾಡಿದರೆ ಖಂಡಿತವಾಗ್ಲೂ ಸಣ್ಣ ಭೂಮಿಯಲ್ಲೇ ಅತ್ಯಧಿಕ ಇಳುವರಿಯನ್ನು ಪಡೆದು ಲಾಭವನ್ನು ಗಳಿಸಬಹುದು ಅನ್ನುವಂಥದ್ದಕ್ಕೆ ಒಬ್ಬ ರೈತ ನಮಗೆ ನಿದರ್ಶನವಾಗಿ ನಿಲ್ತಾರೆ. ಹಾಗಿದ್ರೆ ಆ ರೈತ ಯಾರು, ಏನವರ ಯಶೋಗಾಥೆ, ಈ ಒಂದು ಉತ್ತರ ಪ್ರಶ್ನೆಗೆ ಈ ಒಂದು ವರದಿಯಲ್ಲಿ ಬರ್ತಾ ಇದೆ ನೋಡಿ. ನಿರಂಜನ ಸೇಮಿತ ಅವರು ಎಸ್ಎಸ್ಎಲ್ಸಿ ಬಳಿಕ ಕೃಷಿಯತ್ತ ಆಕರ್ಷಿತಗೊಂಡು ತನ್ನ ಪೂರ್ಣಕಾಲಿಕ ವೃತ್ತಿಯನ್ನಾಗಿ ಅವಲಂಬಿಸಿದ್ದಾರೆ. ಹಿರಿಯರಿಂದ ಬಳುವಳಿಯಾಗಿ ಬಂದ ಜಮೀನಿನಲ್ಲಿ ಅಡಕೆ, ತೆಂಗು, ಬಾಳೆ, ಕಾಳುಮೆಣಸು, ರಬ್ಬರ್, ತರಕಾರಿ ಬೆಳೆಸಿ ಉತ್ತಮ ಇಳುವರಿಯೊಂದಿಗೆ ಲಾಭ ಪಡೆಯುತ್ತಿದ್ದಾರೆ. ಅಡಿಕೆ ತೋಟವೊಂದರಲ್ಲಿ ವಾರ್ಷಿಕ 50 ಕ್ವಿಂಟಲ್ ಅಡಿಕೆ ಪಡೆಯುತ್ತಾರೆ. ನಿರಂತರ 22 ವರ್ಷಗಳ ಕೃಷಿ ಸಾಧನೆಯ ಪರಿಶ್ರಮದಲ್ಲಿ ನೆಮ್ಮದಿಯನ್ನ ಕಂಡುಕೊಂಡಿದ್ದಾರೆ. ನಿರಂಜನ ಸೇಮಿತ ಅವರ ಮನೆ ಮುಂಭಾಗ ಹಾಗೂ ಹಿಂಬದಿಯಲ್ಲಿ 2 ದನದ ಹಟ್ಟಿಯಿದೆ. ಗಿರ್, ಜರ್ಸಿ, HF ಸೇರಿದಂತೆ 11 ದನಗಳಿವೆ. ಪ್ರತಿದಿನ 30 ಲೀಟರ್ ಹಾಲನ್ನ ಡೈರಿಗೆ ಹಾಕ್ತಾರೆ. ಕೈಯಿಂದಲೇ ಹಾಲು ಕರೆಯುವ ಇವರು ಯಾಂತ್ರಿಕ ವಿಧಾನದಿಂದ ದೂರ ಉಳಿದಿದ್ದಾರೆ. ದನದ ಸೆಗಣಿ ಗೋಬರ್ ಗ್ಯಾಸ್ ಹಾಕಿ ಬಳಕೆಯಾಗ್ತದೆ. ಅದರ ಸ್ಲರ್ರಿ ನೀರು ತೋಟಕ್ಕೆ ಹೋಗ್ತದೆ. ಗಂಜಳ ಹಾಗೂ ಸಾವಯವ ಗೊಬ್ಬರ ಪಡೆದ ಅಡಿಕೆ ತೋಟ ಸೊಂಪಾಗಿ ಬೆಳೆದು ನಿಂತಿದೆ. ದನದ ಹಟ್ಟಿಗೆ ತಾಕಿಕೊಂಡೇ ಆಡು ಹಾಗೂ ಕೋಳಿಗೂಡು ಇದೆ. ದೇಶಿ ತಳಿಯೊಂದಿಗೆ ಹೈಬ್ರಿಡ್ ತಳಿಗಳು ಸೇರಿ ಒಟ್ಟು 25 ಆಡುಗಳಿವೆ. ಆಡುಗೂಡಿನ ಕೆಳಗೆ ಸ್ವರ್ಣದಾರ ಕೋಳಿ ಸಾಕಾಣೆಯೂ ಇದೆ. ಆಡಿನ ಇಕ್ಕೆಗಳೊಂದಿಗೆ ಆಹಾರ ಕುಕ್ಕಿ ತಿನ್ನುವ ಸ್ವರ್ಣದಾರ ಕೋಳಿಗಳದ್ದು ಪ್ರತ್ಯೇಕ ಸಾಮ್ರಾಜ್ಯ. ಇದರ ಪಕ್ಕ ನಾಟಿ ಕೋಳಿಗಳ ಕೂಡು. ಇದೆಲ್ಲದಕ್ಕಿಂತಲೂ ವಿಶಿಷ್ಟವಾದುದು ಕೇರಳ ತಳಿಯ ಕೋಳಿ ಸಾಕಾಣೆ. ಗಂಡು ಕೋಳಿಯ ಸ್ಪರ್ಶವೇ ಇಲ್ಲದೆ 2 ವರ್ಷಗಳ ಕಾಲ ಈ ಕೋಳಿ ಮೊಟ್ಟೆ ಇಡುತ್ತದೆ. ಕ್ಯಾನ್ಸರ್ ಮೊದಲಾದ ರೋಗಗಳಿಗೂ ಈ ಕೋಳಿ ಮೊಟ್ಟೆ ಉತ್ತಮ ಔಷಧಿಯಾಗಿರುವುದರಿಂದ ಮೊಟ್ಟೆಗಳಿಗೆ ಭಾರಿ ಬೇಡಿಕೆ. ಮೊಟ್ಟೆ ಬೇಕಾದವರು ಇವರ ಮನೆಗೆ ಬಂದು ಖರೀದಿಸಿಕೊಂಡು ಹೋಗ್ತಾರೆ. ಮಾದರಿಯಾಗಿ ಸಿಕ್ಕಿದ್ದು ನಮ್ಮ ನಿರಂಜನ ಸೇಮಿತ ಅವರು. ಖಂಡಿತವಾಗ್ಲೂ ನಾವು ಅವರನ್ನು ಹೆಮ್ಮೆ ಪಡಲೇಬೇಕಾದ ವಿಷಯ. ಯಾಕಂತ ಹೇಳಿದ್ರೆ ಅವರೊಂದು ಸಣ್ಣ ತಾಕುವಿನಲ್ಲಿ ಕಡಿಮೆ ಖರ್ಚಿನಲ್ಲಿ ಜಾಸ್ತಿ ಇಳುವರಿಯನ್ನು ಪಡೆಯುವಂಥ ದೃಷ್ಟಿಯಲ್ಲಿ ಅವರೊಂದು ಕೃಷಿ ತಾಕುವನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಕೋಳಿ ಸಾಕಣೆ ಆಗಿರ್ಬೋದು, ಆಡು ಸಾಕಣೆ ಆಗಿರ್ಬೋದು, ಅದರ ಜೊತೆಗೆ ಗೋಬರ್ ಗ್ಯಾಸ್ ಆಗಿರ್ಬೋದು, ಅದರ ಜೊತೆಗೆ ಸ್ವರ್ಣದಾರ ಮೊಟ್ಟೆ ಇಡುವಂಥ ಕೋಳಿಗಳಾಗಿರ್ಬೋದು, ಇದನ್ನೆಲ್ಲ ಒಂದೇ ತಾಕುವಿನಲ್ಲಿ ಮಾಡ್ತಿದ್ದಾರೆ. ನಮ್ಮ ಜನರಿಗೆ ಮೇಯ್ನಾಗಿ ಇಷ್ಟಪಟ್ಟದ್ದು ಏಕಂತ ಹೇಳಿದ್ರೆ ಅವರು ಕಡಿಮೆ ಜಮೀನಲ್ಲಿ ಅಂತಲೇ ಕಡಿಮೆ ಜಾಗದಲ್ಲಿ ಜಾಸ್ತಿ ಇಳುವರಿಯನ್ನು ಪಡೆಯುವ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆ. ಅಡಿಕೆ, ತೆಂಗು, ಕಾಳುಮೆಣಸಿನೊಂದಿಗೆ ಪಪ್ಪಾಯಿ, ಮಾವು, ಚಿಕ್ಕು ಮೊದಲಾದ ಹಣ್ಣಿನ ಗಿಡಗಳನ್ನ ಬೆಳೆಸಿದ್ದಾರೆ. ಅಲಸಂಡೆ, ಬೆಂಡೆ, ಬೂದುಕುಂಬಳ, ಸಿಹಿಕುಂಬಳ ತರಕಾರಿಗಳು ಇವರ ತೋಟದಲ್ಲಿವೆ. ಇದೀಗ ಮನೆಯ ಎಡಪಾರ್ಶ್ವದಲ್ಲಿದ್ದ ಗುಡ್ಡ ಪ್ರದೇಶವನ್ನ ಸಮತಟ್ಟುಗೊಳಿಸಿ ಅಡಿಕೆ ತೋಟ ಬೆಳೆಸಿದ್ದಾರೆ. ಗುಡ್ಡದಿಂದ ತೊರೆಯ ಮೂಲಕ ಹರಿದು ವ್ಯರ್ಥವಾಗುತ್ತಿದ್ದ ನೀರಿಗೆ ಕಿರು ಡ್ಯಾಂ ಕಟ್ಟಿ ಬಾವಿ, ಬೋರ್ವೆಲ್ಗಳಿಗೆ ನೀರಿಂಗಿಸುತ್ತಾರೆ. ನೀರು ತುಂಬಿರುವ ಈ ಕೆರೆಯಲ್ಲಿ ಮೀನು ಸಾಕುವ ಯೋಜನೆಯೂ ಇದೆ. ನಮಗೆ ಅಂದ್ರೆ ಕೆಲವು ಪ್ರಾಜೆಕ್ಟ್ ಅಲ್ಲಿ ದೊಡ್ಡ ಕೃಷಿಕರನ್ನು ಸೇರಿಸಲಿಕ್ಕಿಲ್ಲ. ಇವರಲ್ಲಿ ಸ್ವಲ್ಪ ದೊಡ್ಡ ಕೃಷಿಕರು ಆಗಿರುವುದರಿಂದ ಆದರೂ ನಾವು ಸೇರಿಸಿಕೊಂಡು, ಯಾಕೆಂದರೆ ಇವರ ಕೃಷಿಯ ಅನುಭವ ಬಾಕಿಯವರಿಗೆ ಪ್ರಯೋಜನ ಆಗಲಿ ಎಂಬ ಉದ್ದೇಶದಲ್ಲಿ ನಾವು ಅವರನ್ನು ಸೇರಿಸಿಕೊಂಡೆವು. ಅವರು ನಮ್ಮದರಲ್ಲಿ ಈಗ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. ಅವರದ್ದು ಒಂದು ನಮ್ಮ ಪ್ರಾಜೆಕ್ಟಲ್ಲಿ ಅವರಿಗೆ ಸಣ್ಣ ಪುಟ್ಟ ಏನಾದರೂ ಒಂದು ವಿಷಯವನ್ನು ತಿಳಿಸಿದರೆ ಅದನ್ನು ಅವರು ಮುತುವರ್ಜಿಯಿಂದ
ತೆಗೆದುಕೊಂಡು ಅದನ್ನು ಎಲ್ಲಿಯಾದರೂ ಈಗ ನೋಡಿ ಬಂದರೆ ಅದನ್ನು ಮಾಡುವಂಥದ್ದು ಅದೆಲ್ಲ ತುಂಬ ಆಸಕ್ತಿ. ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಕೃಷಿ ಅಧ್ಯಯನ ಪ್ರವಾಸದ ಮೂಲಕ ಈಗಾಗಲೇ 400ಕ್ಕಿಂತಲೂ ಅಧಿಕ ಮಂದಿ ರೈತರು ನಿರಂಜನ ಸೇಮಿತ ಅವರ ಮನೆಗೆ ಭೇಟಿ ನೀಡಿದ್ದಾರೆ. ಒಂದೇ ಸೂರಿನಡಿ ಬಹುವಿಧದ ಕೃಷಿಯನ್ನ ನೋಡುವ ಅವಕಾಶ ಈ ರೈತರದ್ದು. ನಿರಂಜನ್ ಸೇಮಿತ ಅವರ ಕೋಳಿ ಸಾಕಾಣೆಯ ಪ್ರೇರಣೆ ಪಡೆದು 150ಕ್ಕಿಂತಲೂ ಅಧಿಕ ಮಂದಿ ಈ ಮಾದರಿಯಲ್ಲಿ ಕೋಳಿ ಸಾಕಾಣೆಯನ್ನ ಆರಂಭಿಸಿದ್ದಾರೆ. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ಪಡೆಯುವ ಅವರ ಕೃಷಿ ಚಟುವಟಿಕೆಗಳನ್ನು ತಾವು ಅನುಸರಿಸುತ್ತಿದ್ದಾರೆ. ಹಲವು ವರ್ಷಗಳ ಕಾಲ ವಿದೇಶದಲ್ಲಿದ್ದ ಅವರ ಸಹೋದರ ಭಾಸ್ಕರ ಸೇಮಿತ ಅವರು ಕೋವಿಡ್ ಲಾಕ್ಡೌನ್ ಬಳಿಕ ಊರಿಗೆ ಮರಳಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರು ಅಡಕೆ ತೋಟ ಅಭಿವೃದ್ಧಿಪಡಿಸುವುದರೊಂದಿಗೆ ದನ ಹಾಗೂ ಆಡು ಸಾಕಾಣೆ ಆರಂಭಿಸಿದ್ದಾರೆ. ನಿರಂಜನ ಸೇಮಿತ ಅವರ ಪತ್ನಿ ಅಶ್ವಿನಿ ಸೇಮಿತ ಹಾಗೂ ಮಕ್ಕಳಾದ ಮಾನಸ ಹಾಗೂ ಪಾರ್ಥ ಅವರ ಕೃಷಿ ಕಾರ್ಯಕ್ಕೆ ಸಹಕಾರವನ್ನ ನೀಡುತ್ತಾರೆ. ತಾಲೂಕು ಮಟ್ಟದ ಸಮಗ್ರ ಕೃಷಿ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಇವರ ಕೃಷಿ ಕಾರ್ಯಗಳಿಗೆ ದಿಶಾ ಸಂಸ್ಥೆ ಹಾಗೂ ಬಡಗಬೆಳ್ಳೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಕೂಡ ಪ್ರೋತ್ಸಾಹಿಸಿದೆ. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ. ಇದು ಬಂಟ್ವಾಳ ತಾಲೂಕಿನ ತೆಂಕಬೆಳ್ಳೂರು ಗ್ರಾಮದ ಕಂಬದ ಬೆಟ್ಟುವಿನ ರೈತ ನಿರಂಜನ ಸೇಮಿತ ಅವರ ಯಶೋಗಾಥೆ ಇದು. ಕೃಷಿ ಚಟುವಟಿಕೆಯನ್ನು ಕಂಡ್ರೆ ಎಂಥವರಿಗೂ ಕೂಡ ಕೃಷಿಯನ್ನು ಮಾಡಬೇಕು ಅನ್ನುವಂತಹ ಒಂದು ಹುಮ್ಮಸ್ಸು ಮೂಡುತ್ತೆ. ಆದರೆ ಅದಕ್ಕೆ ಬೇಕಾಗುವಂತಹ ಶ್ರಮ ಇರಬಹುದು ಅಥವಾ ಆ ಕೃಷಿಯಲ್ಲಿ ಎದುರಾಗುವಂತಹ ಸವಾಲುಗಳು ಅಷ್ಟು ಸುಲಭ ಇಲ್ಲ ಅನ್ನುವಂಥದ್ದು ಎಲ್ಲರೂ ಕೂಡ ಅಂದುಕೊಳ್ಳುವಂತಹ ಮಾತು. ಆದರೆ ಎಲ್ಲವನ್ನೂ ಕೂಡ ವ್ಯವಸ್ಥಿತವಾಗಿ ಯೋಜನಾಬದ್ಧವಾಗಿ ಮಾಡಿದರೆ ಖಂಡಿತವಾಗ್ಲೂ ಅದರಿಂದ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯವಿದೆ. ಆ ಮೂಲಕ ಉತ್ತಮ ಲಾಭವನ್ನು ಕೂಡ ಕೃಷಿಯ ಮೂಲಕ ಗಳಿಸಬಹುದು ಅನ್ನುವಂಥದ್ದಕ್ಕೆ ನಿರಂಜನ ಸೇಮಿತ ಅವರು ಒಂದು ಉತ್ತಮ ಉದಾಹರಣೆಯಾಗಿ ನಮ್ಮ ನಡುವೆ ಸಿಗ್ತಾರೆ. ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಈಗ ನಮ್ಮ ಪ್ರತಿನಿಧಿ ಸಂದೀಪ್ ಸಾಲ್ಯಾನ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಸಂದೀಪ್. ನಮಸ್ತೆ ಗೌತಮ್. ಅಂದ್ರೆ ಬಹುಶಃ ಇಂದಿನ ದಿನಗಳಲ್ಲಿ ಕೃಷಿ ಅನ್ನುವಂಥದ್ದು ಎಲ್ರಿಗೂ ಕೂಡ ಒಂದು ದೂರದ ಮಾತು. ಅಂದ್ರೆ ನೋಡುವಾಗ ಕೃಷಿ ಮಾಡಬೇಕು ಅನ್ನುವಂತಹ ಒಂದು ಮನಸ್ಸು ಬಂದ್ರು, ಆದ್ರೆ ಅದಕ್ಕೆ ಬೇಕಾಗುವಂತಹ ಒಂದು ಮಾನವ ಶ್ರಮ ಇರಬಹುದು ಅಥವಾ ಎದುರಾಗುವಂತಹ ಕಾರ್ಮಿಕರ ಸಮಸ್ಯೆಗಳು ಇತ್ಯಾದಿ ಎಲ್ಲವೂ ಕೂಡ ಎಲ್ಲರನ್ನೂ ಕೂಡ ಕೃಷಿಯಿಂದ ದೂರ ಮಾಡ್ತಾ ಇದೆ. ಆದ್ರೆ ಅಂತಹ ನಡುವೆ ವ್ಯವಸ್ಥಿತವಾಗಿ ಮಾಡಿದ್ರೆ ಉತ್ತಮವಾದ ಲಾಭ ಪಡಿಬಹುದು ಅನ್ನುವಂಥದ್ದಕ್ಕೆ ಇವರು ಉದಾಹರಣೆಯಾಗಿದ್ದಾರೆ. ಸೊ ಏನ್ ಹೇಳ್ತಾರೆ ಊರಿನ ಮಂದಿ ಇವರ ಬಗ್ಗೆ ಅಂತ? ಖಂಡಿತವಾಗಿ ಗೌತಮ್, ಇದು ಬಂಟ್ವಾಳ ತಾಲೂಕಿನ ಬಡಗಬೆಳ್ಳೂರಿನಲ್ಲಿರುವಂತಹ ಕೃಷಿಕ ನಿರಂಜನ್ ಸೇಮಿತ ಅವರು. ನಿರಂಜನ್ ಸೇಮಿತ ಅವರಿಗೆ ಅಂದ್ರೆ ಅವರ ಏನು ಕುಟುಂಬಸ್ಥರಿದ್ದಾರೆ ಅಥವಾ ತನ್ನ ಹಿರಿಯರಿದ್ದಾರೆ, ಅವರಿಂದ ಬಳುವಳಿಯಾಗಿ ಸಾಕಷ್ಟು ಕೃಷಿ ಜಮೀನು ಬಂದಿದೆ. ಆದ್ರೆ ಇವರ ವಿಶೇಷತೆ ಏನು ಅಂತ ಹೇಳಿದ್ರೆ ಮನೆಯ ಸುತ್ತಮುತ್ತ ಅಥವಾ ಮನೆಯ ಅಂಗಳದ ಏನು ವ್ಯಾಪ್ತಿ ಇದೆಯಾ ಈ ಒಂದು ಕನಿಷ್ಠ ಜಾಗದಲ್ಲೇ ಕಡಿಮೆ ಬಂಡವಾಳ ಹೂಡಿ ಹೆಚ್ಚಿನ ಒಂದು ಕೃಷಿಯನ್ನು ಮಾಡಬಹುದು. ಅಥವಾ ಈ ಅಡಿಕೆ ತೋಟ ಇಂತ ಏನು ಕೃಷಿ ಇದೆಯಾ ಅದ್ರ ಜೊತೆಗೆ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಆಡು ಸಾಕಾಣಿಕೆ ಇಂಥ ಕೃಷಿ ಮಾಡುವ ಮೂಲಕ ಬಹುವಿಧದ ಕೃಷಿ ಅಥವಾ ಸಮಗ್ರ ಕೃಷಿಯಿಂದ ಒಂದು ಉತ್ತಮ ಆದಾಯವನ್ನು ಪಡಿಬಹುದು. ಅಂದ್ರೆ ಈಗಿನ ಕಾಲದಲ್ಲಿ ಸಾಮಾನ್ಯವಾಗಿ ಕೃಷಿ ಭೂಮಿ ಇದ್ದವರು ಕೂಡ ಅಥವಾ ಒಂದು ಕೃಷಿ ಪರಂಪರೆಯಿಂದ ಬಂದ ವ್ಯಕ್ತಿಗಳು ಕೂಡ ಹೆಚ್ಚಿನ ಆದಾಯಕ್ಕಾಗಿ ಹೊರಭಾಗಗಳಿಗೆ ಅಥವಾ ವಿದೇಶಗಳಿಗೆ, ಹೊರ ರಾಜ್ಯಗಳಿಗೆ ಹೋಗುವಂತದನ್ನು ನಾವು ಕಾಣ್ತೇವೆ. ಆದ್ರೆ ನಾವು ಮನೆಯಲ್ಲಿ ಇದ್ದುಕೊಂಡು ಅಥವಾ ನಮ್ಮ ಮನೆಯ ಪರಿಸರದಲ್ಲಿ ಕೇವಲ ಒಂದು ಕೃಷಿಯನ್ನೇ ಅವಲಂಬಿಸಿಕೊಂಡು ಇವರು ಯಾವುದೇ ರೀತಿಯ ಬೇರೆ ಉದ್ಯೋಗ ಇವರಿಗಿಲ್ಲ, ಪೂರ್ಣ ಪ್ರಮಾಣವಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೇವಲ ಕೃಷಿಯಿಂದಲೇ ಒಂದು ಉತ್ತಮ ಆದಾಯವನ್ನು ಪಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ. ಇವರ ಮನೆಗೆ ತಾಗಿಕೊಂಡೇ 2 ಹಟ್ಟಿಗಳಿದೆ. ಹಟ್ಟಿಯಲ್ಲಿ ಜಾನುವಾರು ಇವರು ಪ್ರತಿ ದಿನಕ್ಕೆ 30 ಲೀಟರ್ ಹಾಲನ್ನು ತೆಗೆಸಿದ್ದಾರೆ. ಮಾತ್ರ ಇವರು ಏನು ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ಇದಕ್ಕೆ ನಮ್ಮ KMF ನ ಅಧಿಕಾರಿಗಳಿರ್ಬೋದು ಅಥವಾ ಅಲ್ಲಿಯ ಸ್ಥಳೀಯ ಹಾಲು ಒಕ್ಕೂಟ ಇರ್ಬೋದು, ಇವರು ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ ಮತ್ತೆ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಒದಗಿಸಿಕೊಡ್ತಾರೆ. ಅದ್ರ ಜೊತೆಗೆ ಇನ್ನು ಹಾಡು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅದರಲ್ಲಿ ದೇಶೀಯ ತಳಿ ಇರ್ಬೋದು, ಇನ್ನು ಹೈಬ್ರಿಡ್ ತಳಿಗಳು ಕೂಡ ಇದೆ. ಅದ್ರ ಜೊತೆಗೆ ಇನ್ನು ವಿಶೇಷ ಅಂತ ಹೇಳಿ ಕೇಳಿದ್ರೆ ಇವಾಗ ಕೋಳಿ ಸಾಕಾಣಿಕೆ, ಊರಿನ ನಾಟಿ ಕೋಳಿಗಳಿದೆ, ಅದ್ರ ಜೊತೆಗೆ ಸ್ವರ್ಣದೋರ ಕೋಳಿಗಳಿದೆ. ಅದ್ರ ಜೊತೆಗೆ ಈ ಕೇರಳದ ಒಂದು 380 ಎನ್ನುವಂತ ಒಂದು ವಿಶೇಷ ತಳಿಯನ್ನು ಕೂಡ ಇವರು ಮನೆಯಲ್ಲಿ BV 380 ಅನ್ನುವಂತ ಒಂದು ವಿಶೇಷ ತಳಿಯ ಕೋಳಿಯನ್ನು ಸಾಕಾಣಿಕೆ ಮಾಡ್ತಾರೆ. ಇದರಲ್ಲಿ ಅಂದ್ರೆ ಗಂಡು ಕೋಳಿ ಅಥವಾ ಹುಂಜದ ಸ್ಪರ್ಶವಿಲ್ಲ ಇದ್ದೇ ಇದು ವರ್ಷಕ್ಕೆ 2 ವರ್ಷಗಳ ಕಾಲ ನಿರಂತರ ಒಂದು ಮೊಟ್ಟೆ ಇಡುವಂತ ಒಂದು ಕೋಳಿ ತಳಿಯಾಗಿದೆ. ಮಾತ್ರ ಅಲ್ಲ ಇದರಲ್ಲಿ ಇದು ಕ್ಯಾನ್ಸರ್ ಮೊದಲಾದ ರೋಗಗಳಿಗೆ ಇದೊಂದು ಔಷಧಿ ಕೂಡ ಆಗಿರುವ ಕಾರಣಕ್ಕಾಗಿ ಇವರ ಮನೆಗೆ ಅಂದ್ರೆ ಮೊಟ್ಟೆಗಳು ಮನೆಯಲ್ಲಿ
ಆದ ತಕ್ಷಣವೇ ಜನರು ಇವರ ಮನೆಗೆ ಬಂದು ಇದನ್ನು ತಗೊಂಡು ಬಂದ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಅಂದ್ರೆ ಒಟ್ಟು ಒಂದು ಮೊಟ್ಟೆಗೆ 7 ರೂಪಾಯಿ ರೀತಿಯಲ್ಲಿ ಇವರು ಇದ್ರಲ್ಲೂ ಕೂಡ ಒಂದು ಉತ್ತಮ ಆದಾಯವನ್ನು ಕೂಡ ಮಾಡ್ತಿದ್ದಾರೆ. ಮಾತ್ರ ಅಲ್ಲ, ಇನ್ನೊಂದು ಇಲ್ಲಿ ಇವರ ಗಮನಿಸಬೇಕಾದಂತ ವಿಷಯ ಅಂತ ಹೇಳಿದ್ರೆ, ಇವರ ಮನೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಏನು ಆ ಕಾರ್ಯಕ್ಷೇತ್ರದ ಸಂದರ್ಭದಲ್ಲಿ ಈವರೆಗೆ 400ಕ್ಕಿಂತಲೂ ಅಧಿಕ ಮಂದಿ ರೈತರು ಇವರ ಮನೆಗೆ ಭೇಟಿ ನೀಡಿದ್ದಾರೆ. ಆದ್ರೆ ಇವರ ಗಮನಿಸಬೇಕಾದ ವಿಷಯ, ಸಾಮಾನ್ಯವಾಗಿ ರೈತರಲ್ಲಿ ಏನಿರ್ತದೆ ಅಂತ ಹೇಳಿ, ನಾವಿನ್ನ ಈ ನಮ್ಮ ಐಡಿಯಾ ಅಥವಾ ನಮ್ಮ ಒಂದು ಯೋಜನೆಯನ್ನು ಇನ್ನೊಬ್ಬರು ರೈತರಿಗೆ ತಿಳಿಸಿಕೊಟ್ರೆ ಅವರಲ್ಲಿ ಮಾಡಿ ಅವರು ಅಥವಾ ನನಗೆ ಇಲ್ಲಿ ಅದು ನಷ್ಟ ಆಗ್ಬೋದು ಅನ್ನೋಂಥ ಚಿಂತನೆ ಇರ್ತದೆ. ಆದ್ರೆ ನಿರಂಜನ ಸೇಮಿತ ಅವರ ಮನೆಗೆ ಯಾರೇ ಬರ್ಲಿ ಇದನ್ನು ಯಾವ ರೀತಿ ಮಾಡಬಹುದು ಅಥವಾ ಯಾವ ರೀತಿಯಲ್ಲಿ ಆದಾಯ ಗಳಿಸಬಹುದು ಅಥವಾ ಏನ್ ಸಮಸ್ಯೆ ಇರ್ಬೋದು, ಆರಂಭದಲ್ಲಿ ಯಾವ್ದು ಸಮಸ್ಯೆಗಳು ಬರ್ತದೆ ಇದ್ರೆ ಅದನ್ನು ಮೊದಲೇ ಅವರಿಗೆ ತಿಳಿಸ್ತಾರೆ. ಇವರ ಒಂದು ಈ ಕೃಷಿಯ ಅಥವಾ ಇವರ ಹೈನುಗಾರಿಕೆ ಇರ್ಬೋದು ಅಥವಾ ಈ ಕೋಳಿ ಸಾಕಾಣಿಕೆ ಒಂದು ಮಾಹಿತಿಯನ್ನು ಪಡೆದುಕೊಂಡು ಈಗಾಗಲೇ 200ಕ್ಕಿಂತಲೂ ಅಧಿಕ ಮಂದಿ ಅವರ ಮನೆಯಲ್ಲಿ ಆರಂಭಿಸಿದ್ದಾರೆ. ಮಾತ್ರ ಅಲ್ಲ, ಇವರ ಪತ್ನಿ ಇರ್ಬೋದು ಅಥವಾ ಮಕ್ಕಳು ಇವರ ಕೃಷಿಗೆ ಸಹಕಾರ ಕೊಡ್ತಾರೆ. ಇನ್ನೊಂದು ಗಮನಿಸಬೇಕಾದ ವಿಷಯ ಅಂತ ಹೇಳಿದ್ರೆ, ಇವರ ಸಹೋದರ ಭಾಸ್ಕರ್ ಸೇಮಿತ ಅನ್ನೋರು ಇವರಿಗೆ ವಿದೇಶದಲ್ಲಿದ್ರು, ಲಾಕ್ಡೌನ್ ಟೈಮ್ ಅಲ್ಲಿ ಊರಿಗೆ ಬಂದಿದ್ದು. ಇವರ ಪ್ರೇರಣೆ ಸ್ವತಃ ತಮ್ಮನ ಒಂದು ಕೃಷಿಯ ಪ್ರೇರಣೆ ಪಡೆದುಕೊಂಡು ಅವರು ಕೂಡ ಈಗ ಮನೆಯಲ್ಲಿ ದನ ಸಾಕ್ತಾ ಇದ್ದಾರೆ ಮತ್ತೆ ಅದ್ರ ಜೊತೆಗೆ ಆಡನ್ನು ಸಾಕ್ತಾ ಇದ್ದಾರೆ. ಮಾತ್ರ ಅಲ್ಲ, ಅಡಿಕೆ ಕೃಷಿ ಮತ್ತೆ ಬೇರೆ ಕೃಷಿಗಳನ್ನು ಕೂಡ ಅವರು ಕೂಡ ನಿಭಾಯಿಸ್ತಾ ಇದ್ದಾರೆ. ಗೌತಮ್, ಎಸ್, ಅಂದ್ರೆ ಬಹುಶಃ ಎಲ್ರಿಗೂ ಕೂಡ ಮಾದರಿ ಆಗ್ತಾರೆ. ಮಾತ್ರವಲ್ಲ, ಮಾದರಿಯಾಗಿ ಇನ್ನೊಬ್ಬರಿಗೆ ಒಂದು ಮಾರ್ಗದರ್ಶನ ಕೊಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಇಂತಹ ಒಂದು ಪ್ರಗತಿಪರ ಕೃಷಿಕರನ್ನ ಗುರುತಿಸಿದ್ರೆ ಅನೇಕರಿಗೆ ಮತ್ತೆ ಕೃಷಿಗೆ ಒಂದು ಮರಳೋದಿಕ್ಕೆ ಒಂದು ಸ್ಫೂರ್ತಿ ಸಿಗಬಹುದು ಅನ್ನುವಂತ ಒಂದು ಆಶಾಭಾವನೆ. ಸೊ ಈ ನಿಟ್ಟಿನಲ್ಲಿ ಇವರನ್ನ ಗುರುತಿಸುವಂತಹ ಕೆಲಸಗಳು ಏನಾದ್ರೂ ಆಗಿದೆಯಾ, ಕೃಷಿ ಇಲಾಖೆಯಿಂದ ಇರ್ಬೋದು ಅಥವಾ ಸಂಘ ಸಂಸ್ಥೆಗಳಿಂದ ಏನಾದ್ರೂ ಆಗಿದೆಯಾ ಇವರಿಗೆ ಅಂತ ಸಂದೀಪ್? ಕಳೆದ ಒಂದು ಕೆಲ ದಿನಗಳ ಹಿಂದೆ ಅಷ್ಟೇ ಬಂಟ್ವಾಳದ ರೋಟರಿ ಕ್ಲಬ್ ಮತ್ತು ಇಲ್ಲಿನ ತೆಂಗು ಉತ್ಪಾದಕರ ಮಂಡಳಿಯಿಂದ ಇವರಿಗೊಂದು ಸನ್ಮಾನ ಕಾರ್ಯಕ್ರಮ ಆಗಿದೆ. ಮತ್ತೆ ಈಗಾಗಲೇ ಇವರನ್ನು ಕೃಷಿ ಇಲಾಖೆಯವರು ಅಂದ್ರೆ ಬಂಟ್ವಾಳ ತಾಲೂಕು ಮಟ್ಟದ ಒಂದು ಸಮಗ್ರ ಕೃಷಿ ರೈತ ಅನ್ನುವಂತ ಒಂದು ಪ್ರಶಸ್ತಿಯನ್ನು ನೀಡುವ ನಿಟ್ಟಿನಲ್ಲಿ ಅವರನ್ನು ಸಂದರ್ಶಿಸಿದಾರಂತೆ. ಮತ್ತೆ ಇತ್ತೀಚೆಗೆ ನಾವು ಅವರ ಮನೆಗೆ ಭೇಟಿ ನೀಡಿದಂತ ಸಂದರ್ಭದಲ್ಲೂ ಕೂಡ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನನ್ನ ಮನೆಗೆ ಭೇಟಿ ಕೊಡ್ತಾರೆ. ಅಂದ್ರೆ ಒಂದು ಪ್ರಶಸ್ತಿ ಆಯ್ಕೆ ನಿಟ್ಟಿನಲ್ಲಿ ನನ್ನ ಗುರುತಿಸ್ತಾರೆ ಅನ್ನುವಂತ ಮಾತನ್ನು ಸ್ವತಃ ನಿರಂಜನ್ ಸೇಮಿತ ಅವರೇ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅವರೇನು ಕೃಷಿ ಚಟುವಟಿಕೆ ಇದಕ್ಕೆ ಪ್ರೋತ್ಸಾಹ ಸಿಗುವಂತ ಕೆಲಸಗಳಾಗಬಹುದು. ಮತ್ತೆ ಈಗಾಗಲೇ ಇವರು ರೈತ ಸಂಘದ ಒಂದು ಸಂಪರ್ಕದಲ್ಲಿರುವ ಕಾರಣಕ್ಕಾಗಿ ಅವರು ಒಂದು ತೋಟಗಾರಿಕೆ ಇಲಾಖೆ ಇರಬಹುದು ಮತ್ತೆ ಕೃಷಿ ಇಲಾಖೆಯವರಿಗೆ ಇಂಥೊಬ್ಬರು ರೈತರಿದ್ದಾರೆ. ಇವರು ಅಂದ್ರೆ ಬೇರೆ ಏನು ಕೃಷಿ ಮಾಡೋದಕ್ಕೆ ಉತ್ಸಾಹ ಇರುವವರು ಅಥವಾ ಇನ್ನು ಮುಂದಿನ ದಿನಗಳ ಕೃಷಿ ಮಾಡಬೇಕು ಅನ್ನೋ ಆಸಕ್ತಿ ಹೊಂದವರಿಗೆ ಇವರು ತರಬೇತಿಯನ್ನು ಅಂದ್ರೆ ಸ್ವತಃ ಅವರ ಮನೆಗೆ ಹೋದ್ರೆ ಸಾಕು, ಅಲ್ಲಿ ಯಾರಿಗಾದ್ರೂ ಒಂದು ನಾವು ಕೃಷಿಯನ್ನು ಮಾಡಬೇಕು ಅನ್ನೋದೊಂದೊಂದು ಹುಮ್ಮಸ್ಸು ಬರುವಂತೆ ಅಂತೊಂದು ವಾತಾವರಣ ನಿರ್ಮಿಸಿದ್ರೆ. ಮತ್ತೆ ಅಲ್ಲಿ ಯಾರು ಹೋದ್ರು ಕೂಡ ಅವರಿಗೆ ಒಂದು ಸರಿಯಾದ ಮಾಹಿತಿಯನ್ನು ಕೊಡ್ತಾರೆ. ಆ ನಿಟ್ಟಿನಲ್ಲಿ ರೈತ ಸಂಘ ಕೂಡ ಅವರ ಜೊತೆ ಕೆಲಸ ನಿರ್ವಹಿಸಿದೆ. ಗೌತಮ್, ಎಸ್, ಥ್ಯಾಂಕ್ ಯು ಸಂದೀಪ್, ಒಂದು ಉತ್ತಮ ವರದಿ ಮತ್ತು ಮಾಹಿತಿಗಾಗಿ. ಎಸ್, ಖಂಡಿತವಾಗ್ಲೂ ಇದು ಎಲ್ಲರಿಗೂ ಕೂಡ ಒಂದು ಪ್ರೇರಣಾದಾಯಕ ವಿಚಾರ. ಅಂದರೆ ಈಗಿನ ಒಂದು ಪರಿಸ್ಥಿತಿಯನ್ನು ಗಮನಿಸಿದರೆ ಅನೇಕ ಮಂದಿ ಉದ್ಯೋಗವನ್ನು ತೊರೆದು ಅಂದರೆ ಬಹುಶಃ ಉತ್ತಮವಾದ ಒಂದು ಆದಾಯವನ್ನು ಗಳಿಸಬೇಕು, ಆ ಮೂಲಕ ತಮ್ಮ ಕುಟುಂಬದ ಪರಿಸ್ಥಿತಿಯನ್ನು ಚೆನ್ನಾಗಿ ನಿಭಾಯಿಸಬೇಕು ಅಂತ ಅಂದುಕೊಂಡವರು ಅನೇಕರು ವಿದೇಶಗಳಿಗೆ ತೆರಳಿದ್ರು. ಈ ಒಂದು ಕೋವಿಡ್ ಮಹಾಮಾರಿಯ ಹಾವಳಿಯಿಂದಾಗಿ ಅನೇಕರು ತಮ್ಮ ಕೆಲಸವನ್ನು ಕಳೆದುಕೊಂಡು ಮತ್ತೆ ಕೆಲವರು ಸ್ವಯಂ ಪ್ರೇರಿತವಾಗಿ ತಮ್ಮ ತಮ್ಮ ಕೆಲಸಗಳಿಗೆ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಹುಟ್ಟೂರನ್ನು ಸೇರಿಕೊಂಡಿದ್ದಾರೆ. ಇಲ್ಲಿ ಏನಾದರೂ ಒಂದು ಉದ್ಯಮವನ್ನು ಅಥವಾ ಏನಾದರೂ ಒಂದು ವ್ಯವಹಾರವನ್ನು ಆರಂಭ ಮಾಡಬೇಕು ಎನ್ನುವಂತಹ ಒಂದು ಆಲೋಚನೆಯಲ್ಲಿ ಇದ್ದಾರೆ. ಈ ಪೈಕಿ ಅನೇಕರು ಈಗ ಮತ್ತೆ ಕೃಷಿಯತ್ತ ಮುಖ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪರಿಣತರಿಂದ ಅಥವಾ ಕೃಷಿಯಲ್ಲಿ ಆಳವಾದ ಜ್ಞಾನ ಅನುಭವವನ್ನು ಹೊಂದಿರುವವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅಂತಹವರು ಯಾರಾದರೂ ಇದ್ದರೆ ಇನ್ನೂ ಹೊಸದಾಗಿ ನಮಗೆ ಜಮೀನಿದೆ ಅಥವಾ ನಾವು ಇರುವಂತಹ ಒಂದು ಜಾಗದಲ್ಲೇ ವ್ಯವಸ್ಥಿತವಾಗಿ ಕೃಷಿಯನ್ನು ಮಾಡ್ತೇವೆ ಅನ್ನುವಂತಹ ಮನಸ್ಸಿದ್ದವರು ಖಂಡಿತವಾಗ್ಲೂ ಈ ಕೃಷಿಕರ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಯಾಕಂತ ಹೇಳಿದರೆ ಅತ್ಯುತ್ತಮವಾಗಿ ಎಲ್ಲ ಬಗೆಯಲ್ಲೂ ಕೂಡ ಕೃಷಿಯಲ್ಲಿ ತೊಡಗಿಸಿಕೊಂಡು ಅತ್ಯುತ್ತಮವಾಗಿ ಇಳುವರಿಯನ್ನು ಕೂಡ ಪಡೆಯುವ ಮೂಲಕ ಒಬ್ಬ ಮಾದರಿ ರೈತನಾಗಿ ಗುರುತಿಸಿಕೊಂಡಿದ್ದಾರೆ ನಿರಂಜನ ಸೇಮಿತ ಅವರು. ಸೊ ಈಗಾಗಲೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ಏನು ಕೃಷಿ ಸಂಪರ್ಕ ಕಾರ್ಯಕ್ರಮಗಳು ನಡೆಯುತ್ತೆ, ರೈತರಿಗೆ ಮಾಹಿತಿಯನ್ನು ಕೊಡುವಂತಹ ಕಾರ್ಯಕ್ರಮಗಳು ನಡೆಯುತ್ತೆ. ಅಂತಹ ಒಂದು ಸನ್ನಿವೇಶದಲ್ಲಿ ಈಗಾಗಲೇ ಆಲ್ಮೋಸ್ಟ್ 400ಕ್ಕೂ ಅಧಿಕ ರೈತರು ಇವರ ಮನೆಗೆ ಅಥವಾ ಇವರ ಒಂದು ಜಮೀನಿಗೆ ಭೇಟಿಯನ್ನು ಕೊಟ್ಟು ಇವರ ಎಲ್ಲ ಕಾರ್ಯಚಟುವಟಿಕೆಗಳನ್ನು ವೀಕ್ಷಿಸಿದ್ದಾರೆ. ಆ ಮೂಲಕ ಅವರು ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಎನ್ನುವಂತಹ ವಿಚಾರವನ್ನು ಕೂಡ ನಮ್ಮ ಪ್ರತಿನಿಧಿ ಸಂದೀಪ್ ಅವರು ಕೊಟ್ಟಿದ್ದಾರೆ. ಈ ಮೂಲಕ ತಾನೂ ಬೆಳಿಬೇಕು, ತನ್ನ ಜೊತೆಗೆ ಇತರ ರೈತರು ಕೂಡ ಬೆಳಿಬೇಕು ಎನ್ನುವಂತಹ ಮಾತಿಗೆ ಪೂರಕವಾಗಿ ಇವರು ಉಳಿದ ರೈತರಿಗೂ ಕೂಡ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ. ಇವರ ಒಂದು ಯಶೋಗಾಥೆ ನಿಜಕ್ಕೂ ಕೃಷಿಯಲ್ಲಿ ಲಾಭ ಇಲ್ಲ ಅಂತ ಕೃಷಿಯಿಂದ ಹಿಂದೇಟು ಹಾಕಿ ಯಾವುದೋ ಕಾಣದ ಊರಿಗೆ ಹೋಗಿ ಅಲ್ಲಿ ಕಷ್ಟಪಟ್ಟು ಬದುಕುವವರಿಗೆ ಇದು ನಿಜಕ್ಕೂ ಒಂದು ಪ್ರೇರಣಾದಾಯಕ ವಿಚಾರವಾಗಿದೆ. ಈಗ ನಮ್ಮ ಜೊತೆಗೆ ಮಾತನಾಡೋದಿಕ್ಕೆ ಸ್ವತಃ ನಿರಂಜನ ಸೇಮಿತ ಅವರೇ ನೇರ ಸಂಪರ್ಕದಲ್ಲಿದ್ದಾರೆ. ಸೊ ಅವರ ಒಂದು ಅನುಭವವನ್ನು ಅವರ ಮಾತುಗಳಿಂದಲೇ ಕೇಳೋಣ. ಸರ್ ನಮಸ್ತೆ.
ನಮಸ್ತೆ ನಮಸ್ತೆ. ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಕೇಳ್ತದೆ ಕೇಳ್ತದೆ. ಎಸ್, ಅಂದ್ರೆ ಬಹುಶಃ ತಮ್ಮ ಒಂದು ಜಮೀನನ್ನ ಅಥವಾ ಮನೆಯ ಆವರಣವನ್ನ ಗಮನಿಸಿದ್ರೆ ಇಲ್ಲಿ ಏನಿಲ್ಲ ಏನು ಇದೆ ಅನ್ನುವಂತಹ ಒಂದು ಅನುಮಾನಗಳು ಖಂಡಿತವಾಗ್ಲೂ ಮೂಡುತ್ತೆ. ಸೊ ಇಂತಹ ಒಂದು ಆಲೋಚನೆ ಅಥವಾ ಈ ರೀತಿಯಾಗ್ಲೂ ಕೂಡ ಮಾಡಬಹುದು ಅನ್ನುವಂತ ಒಂದು ಯೋಚನೆ ಹೇಗೆ ಬಂತು ಅನ್ನುವಂಥದ್ದು ಸರ್? ಈಗ ನಾನು ಸ್ವಲ್ಪ ಸ್ವಲ್ಪ ಇದು ಸ್ಟಡಿ ಮಾಡುತ್ತಾ ಬಂದದ್ದು. ಫಸ್ಟ್ಗೆ ಎಲ್ಲರನ್ನು ಒಟ್ಟಿಗೆ ಮಾಡ್ಲಿಲ್ಲ, ನಾನು ಒಂದೊಂದು ಹಂತ ಹಂತ ಆಗಿ ಮಾಡಿಕೊಂಡು ಬಂದದ್ದು. ಸ್ವಲ್ಪ ಸ್ವಲ್ಪ ಸಾಕಿ ಮತ್ತೆ ಅದನ್ನೇ ಜಾಸ್ತಿ ಜಾಸ್ತಿ ಮಾಡುತ್ತಾ ನಾವು ಬಂದದ್ದು. ಈಗ ಎಲ್ಲ ನನಗೆ ಅಂತ ಈಗ ನೆಮ್ಮದಿ ಅಂತ ಕಾಣ್ತದೆ. ಎಲ್ಲ ಕೋಳಿದ್ದು ಆಡಿದ್ದು ನಾನು ಫಸ್ಟಿಗೆ ಒಮ್ಮೆಲೆ ಇದು ಆಗ್ತದೆ ಅಂತ ಎನಿಸ್ಲಿಲ್ಲ. ಒಂದು ಎರಡು ತಂದು ಸಾಕಿ ಮತ್ತೆ ಅದನ್ನು ಜಾಸ್ತಿ ಜಾಸ್ತಿ ಮಾಡುತ್ತಾ ಹೋದದ್ದು. ಈಗ ನನ್ನ ಅಡಿಕೆ ಮರಗಳಿಗೆ ಎಲ್ಲ ಅದರಿಂದಲೇ ಬೇರೆ ಇದು ಹಾಕುದಿಲ್ಲ, ನಾನು ಎಲ್ಲ ಅದರಿಂದಲೇ ಹಾಕಿ ಇದು ಮಾಡಿದ್ದು. ತೆಂಗು, ಅಡಿಕೆ ಮತ್ತೆ ತರಕಾರಿ ಎಲ್ಲ ಮಾಡ್ತಾ ಇದ್ದೇನೆ. ಇದೆಲ್ಲ ಅದರಿಂದಲೇ ಗೊಬ್ಬರ ಬಂದು ಇದರಿಂದ ಮಾಡುದು. ನಾನು ಸಾವಯವ ಕೃಷಿಯನ್ನೇ ಮಾಡುದು. ಅಂದ್ರೆ ತಮಗೆ ತಮ್ಮ ಹಿರಿಯರಿಂದ ಈ ಒಂದು ಕೃಷಿ ಭೂಮಿ ಸಿಕ್ಕಂತ ಸಂದರ್ಭದಲ್ಲಿ ಹೇಗಿತ್ತು, ಮತ್ತೆ ಈಗ ಏನೆಲ್ಲ ಒಟ್ಟು ಬದಲಾವಣೆಗಳಾಗಿದೆ ಅನ್ನುವಂಥದ್ದು ಸರ್? ಈಗ ನಾನು ಹಿರಿಯರು ಇರುವಾಗ ಇದು ಕೃಷಿ ಇದು ಸಾಗೋಲಿ ಎಲ್ಲ ಮಾಡ್ಕೊಂಡು ಬಂದವರು ನಾವು, ಸಾಗೋಲಿ. ಮತ್ತೆ ನಾನೇ ಅದನ್ನು ಇಂಟ್ರೆಸ್ಟ್ ತೆಗೆದು ಮತ್ತೆ ಅಡಿಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ನಾನು ಒಮ್ಮೆಲೆ ಮಾಡ್ಲಿಲ್ಲ, ನನ್ನ ಗಿಡ ಇರುವುದು ಒಂದೇ ಸಲ ಮಾಡಿ ಅಂತೆಲ್ಲ ನಾನೊಂದು 250 ಅಂತ ಗಿಡ ಇಟ್ಕೊಂಡೇ ಬಂದದ್ದು. ಈಗ ಸಹ ನಾನು ಎಲ್ಲ ಗದ್ದೆ ಖಾಲಿಯಾಗಿ ಈಗ ಗುಡ್ಡದಲ್ಲಿ ಎಲ್ಲ ಆಗಿದ್ದು, ಗುಡ್ಡ ಎಲ್ಲ ಕೃಷಿಯಾಗಿ ಈಗ ನನ್ನ ಹತ್ರ ಎಲ್ಲ ಖಾಲಿ ಜಾಗ ಸ್ವಲ್ಪನೂ ಇಲ್ಲ. ನಾನು ಒಮ್ಮೆಲೆ ಯಾವ ಕೃಷಿಯನ್ನು ಮಾಡ್ಲಿಲ್ಲ. ಒಂದೊಂದು ತಳಿ ಗಿಡ ತಂಗಿದ್ದು ಅಂತ ತೆಗೆದಿದ್ದು ಒಂದೊಂದು ತಳಿ ಮತ್ತೆ ಹಂತ ಆಗಿ ಮಾಡಿಕೊಂಡು ಬಂದದ್ದು ನಾನು ಬಂದದ್ದು. ಓಕೆ, ಅಂದ್ರೆ ಆಡು ಸಾಕಣೆ ಮಾಡ್ತೀರಿ, ಕೋಳಿ ಸಾಕಾಣಿಕೆ ಮಾಡ್ತೀರಿ, ಹೈನುಗಾರಿಕೆ ಇದೆ, ಅಂದ್ರೆ ಎಲ್ಲವೂ ಕೂಡ ಒಂದೇ ಕಾಲದಲ್ಲಿ ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದು ತಮ್ಮ ಮೂಲಕ ನಾವು ಕಲಿಬಹುದು. ಹಾ, ಸರಿ ಸರಿ ಸರಿ, ಕರೆಕ್ಟ್. ಎಲ್ಲ ಮಾಡ್ಲಿಕ್ಕೆ ನನಗೆ ಅದೇ ಅಂದ್ರೆ ಬಹಳ ಇಷ್ಟ. ನನಗೆ ದನ ಮತ್ತು ಕೋಳಿ ಆಡು ಎಲ್ಲ ನಾನು ಟೈಮೇ ಹಾಳು ಮಾಡುದಿಲ್ಲ, ಎಲ್ಲ ಇದನ್ನೇ ಮಾಡ್ಕೊಂಡು ಬಂದದ್ದು ನಾನು ಎಲ್ಲ. ಎಸ್, ಅಂದ್ರೆ ಬಹುಶಃ ಕೋಳಿ ಸಾಕಾಣಿಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈ ಒಂದು ಸಣ್ಣ ಕೋಳಿ ಮರಿಗಳನ್ನ ತಂದು ಅದನ್ನ ಬೆಳೆಸಿ ದೊಡ್ಡದಾದ ಬಳಿಕ ಅದನ್ನ ಮತ್ತೆ ಅವರಿಗೆ ಕೊಡುವಂತ ಒಂದು ಕೋಳಿ ಉದ್ಯಮವನ್ನ ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಆದ್ರೆ ತಾವು ಸ್ವರ್ಣಧಾರ ತಳಿಯ ಒಂದು ಕೋಳಿಗಳನ್ನ ಸಾಕಣೆ ಮಾಡ್ತಾ ಇದ್ರಿ. ಸೊ ಅದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ಅಂತ ಸರ್? ಸರಿ ಸರಿ, ನಾನು ನನ್ನ ಡಾಕ್ಟರ್ ಒಬ್ರು ಇದ್ದಾರೆ ಅಂತ, ಅವರು ನನಗೆ ಫಸ್ಟ್ ಇದು ಕೊಟ್ರು. ಒಂದು ದಿವಸದ ಮರಿ ತಂದು ಕೊಡುವುದು ಅವರು, ಒಂದು ದಿವಸದ. ಅದನ್ನು 2 ವಾರ ಅವರು ಸಹ ಬರ್ತಾರೆ, ನಾವು ಒಟ್ಟಿಗೆ ಸೇರಿ ಅದಕ್ಕೆ ಒಂದು ಮದ್ದು ಆಗ್ಲಿಕ್ಕೆ ಉಂಟು ಕಣ್ಣಿಗೆ ಬಿಡ್ಲಿಕ್ಕೆ. ಅದನ್ನು ಇಬ್ಬರು ಸೇರಿ ಮಾಡಿ 1000 ಮರಿ ತರ್ತೇವೆ ನಾವು. ಅದು ಮತ್ತೆ ಒಂದು ತಿಂಗಳಲ್ಲಿ 1 kg ಬರ್ಬೇಕು ನನಗೆ, ಬರ್ತದೆ ಮತ್ತೆ ತಿಂಗಳಿಗೆ 1 kg ಅಂತ 4 kg ಬರುವಾಗ 4 ತಿಂಗಳಾಗ್ತದೆ. ನನಗೆ ಮಾತ್ರ 2.5 ತಿಂಗಳಲ್ಲಿ ಅದು ಎಲ್ಲ ಕೊಂಡೋಗ್ತಾರೆ. ಮನೆಯಿಂದಲೇ ಅದು ಈಗ ಸೇಲ್ ಮಾಡ್ತಾ ಇದ್ದೇನೆ, ನಾನು ಮನೆಯಿಂದಲೇ ಸೇಲ್ ಮಾಡ್ತಾ ಇದ್ದೇನೆ. ಎಲ್ಲ ಬಂದು ಅದನ್ನು ಹುಡುಕಿಕೊಂಡೇ ಬರ್ತಾರೆ ಈಗ ಎಲ್ಲ. ಸ್ವರ್ಣಧಾರ ತಳಿ ಅಂದ್ರೆ ಅದರಲ್ಲಿ ಇದು ಏನು ಸೀಟು ಮತ್ತೆ ಇದು ಏನು ಬರುದಿಲ್ಲ ಅದರಲ್ಲಿ ಜಾಸ್ತಿ ರೋಗಗಳು, ಒಳ್ಳೆ ಉತ್ತಮ. ಮತ್ತೆ ಆಡು ಸಾಕುವ ಇದರಲ್ಲಿ ನಾನು ಅದನ್ನು ಮಾಡಿದ್ದೇನೆ. ಮೇಲ್ಗಡೆ ಆಡು ಇದೆ, ಕೆಳಗಡೆ ಕೋಳಿ ಇದೆ. ಅದು ಆಡು ತಿಂದ ಉಳಿದ ಎಲ್ಲ ಇದನ್ನು ಕೋಳಿ ಅಡಿಯಲ್ಲಿ ಇದು ತಿಂದು ದಪ್ಪವಾದ. ಮತ್ತೆ ಫುಡ್ ಹಾಕ್ತೇವೆ ನಾವು, ಕೋಳಿ ಫುಡ್ ಹಾಕ್ತೇವೆ. ಆದ್ರೆ ಆಡಿದ್ದು ಕೆಳಗೆ ಬಿದ್ದರೆ ಅದು ಎಕ್ಕಿ ತಿಂತದೆ. ಆಡಿನ ಹಿಕ್ಕೆಯ ಜೊತೆಗೆ ಉಳಿದ ಫುಡ್ ಅನ್ನು ಕೂಡ ಕೋಳಿಗಳಿಗೆ ಕೊಡ್ತೀರಿ ಅಂತ? ಕೋಳಿಗಳಿಗೆ ಕೊಡ್ತೇವೆ. ಎಸ್ ಎಸ್. ಇನ್ನು ಹೈನುಗಾರಿಕೆ ವಿಚಾರಕ್ಕೆ ಬಂದ್ರೆ ಎಷ್ಟು ದನಗಳಿದೆ ಸರ್? ಎಷ್ಟು? ನನ್ನಲ್ಲಿ ಅಂದ್ರೆ ಹೈನು ದನ ಒಂದು ನಾವು ಬೇರೆ ಕಡೆಯಿಂದ ತರುವುದಿಲ್ಲ, ನಮ್ಮ ಕರುವನ್ನು ನಾವು ಸಾಕಿ ದನ ಮಾಡಿದ್ದು. ಮತ್ತೆ ಅದರಲ್ಲಿ ವಿಶೇಷ ಏನಂದ್ರೆ 4 ದನ ಗಬ್ಬದ್ದಿರ್ತದೆ, 6 ದನ ಇದು ಹಾಲು ತೆಗೆಯುವುದು ಉಂಟು. ನಾನು 10ನೇ ಕ್ಲಾಸಿನಿಂದಲೇ ಹಾಲು ತೆಗೆಯಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಬೇರೆ ಯಾರನ್ನು ಮುಟ್ಲಿಕ್ಕಿಲ್ಲ, ಅದು ನಾನೇ ತೆಗೆಯುವುದು, ಕೈಯಿಂದಲೇ ತೆಗೆಯುವುದು.
ಎಷ್ಟು ಹಾಲಿದ್ರು ಅದು ಕೈಯಿಂದಲೇ ತೆಗೆಯೋದು. ನಾನು ಮಿಷಿನ್ ಯಂತ್ರ ಏನು ಉಪಯೋಗ ಇಷ್ಟರ ತನಕ ಮಾಡಿಲ್ಲ. ನಮಗೆ ಹಾಲು ತೆಗೆಯೋದಂದ್ರೆ ಬಹಳ ಇಷ್ಟ. ಅದು ವ್ಯಾಯಾಮ ಆಗ್ತದೆ. ಬೆಳಿಗ್ಗೆ ಎದ್ದು ದನದ್ದು ಕೆಲಸ ಮಾಡಲಿ. ನಾವು 4 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿ 6 ಗಂಟೆಗೆ ಎಲ್ಲ ದನದ್ದು ಎಲ್ಲ ಕೆಲಸ ಮುಗಿಸಿ ಬಿಡ್ತೇವೆ. ನಮ್ಮ ಹೊರಗಡೆ ಹೋಗ್ಲಿಕ್ಕೆ ಇಲ್ಲ ಯಾವ್ದು ಸಹ. ದನ ಆಗೋದು, ಆಡು ಆಗೋದು, ಕೋಳಿ ಏನು ಹೊರಗಡೆ ಹೋಗ್ಲಿಕ್ಕೆ ಎಲ್ಲ ಒಳಗೆ ಇದ್ದು ನಾವು ಅದಕ್ಕೆ ಬೇರೆ ಕಡೆಯಿಂದ ಫುಡ್ ತಂದು ಹಾಕಿ ಸಾಕುವುದು. ಹೊರಗೆ ಹೋಗ್ಲಿಕ್ಕೆ ಇಲ್ಲ ಯಾವ್ದು ಸಹ. ದನದ್ದು ಸಹ ಹಾಗೆ ಒಳಗೆಯಿಂದಲೇ ಸಾಕುದು, ಕಟ್ಟಿಕೊಂಡೇ ಸಾಕುದು ಅದನ್ನು. ಎಸ್, ಅದರ ಜೊತೆಗೆ ಈಗ ಧರ್ಮಸ್ಥಳ ಯೋಜನೆ ಇರ್ಬೋದು ಅಥವಾ ಇನ್ನಿತರ ಸಂಪರ್ಕಗಳಿಂದ ರೈತರು ಬಂದ್ರೆ ಅವರಿಗೆ ಮಾಹಿತಿಯನ್ನ ಕೊಡುವಂತಹ, ಮಾರ್ಗದರ್ಶನವನ್ನ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀರಿ. ಸೊ ಇವರಿಗೆ ಎಷ್ಟು ಮಂದಿಗೆ ಈ ರೀತಿ ಮಾರ್ಗದರ್ಶನ ಮಾಡಿದ್ದೀರಿ ಅಂತ ಸರ್? ನಾನು ಒಂದು ಕಡಿಮೆ ಆದರೂ ಒಂದು 450 ಜನ ಬಂದಿದ್ದಾರೆ ಮನೆಗೆ. ಒಂದು ದಿವಸಕ್ಕೆ ಒಂದು ಬಸ್ ಬರ್ತಾ ಇತ್ತು ಅವರದ್ದು. ಬಂಟ್ವಾಳ ತಾಲೂಕಿನ ಎಲ್ಲ ಇದು ಧರ್ಮಸ್ಥಳದವರದ್ದು ಗ್ರೂಪ್ ಉಂಟು, ಅವರೆಲ್ಲ ಬಂದು ನೋಡಿ ಅವರಿಗೆ ಹೆಚ್ಚಿನವರಿಗೆ ಮಾರ್ಗದರ್ಶನ ಕೊಟ್ಟು ಒಂದು ಮೊನ್ನೆ ಹೇಳಿದ್ರು, ಅವರು ಕೃಷಿ ಅಧಿಕಾರಿ ಬರ್ತಾ ಇದ್ದಾರೆ ಅವರದ್ದು. ಅವರು ಬಂದು ಮೊನ್ನೆ ಹೇಳಿದ್ರು, ನಿಮ್ಮ ಮಾಹಿತಿಯಿಂದ 150ಕ್ಕಿಂತ ಮೇಲು ಜನ ಇದನ್ನು ಈ ಕೃಷಿ ನನ್ನದು ನೋಡಿ ಅವರು ಸಹ ಹಾಗೆ ಮಾಡಿದ್ದಾರೆ. ಮತ್ತೊಂದು ನಮ್ದೊಂದು ವಿಶೇಷ ಏನಂದ್ರೆ, ಒಂದು ಕೋಳಿ ಮೊಟ್ಟೆ ಇಡುವುದೊಂದು ಕೋಳಿ ಉಂಟು. ಅದು ಒಂದು ಬಾಕ್ಸ್ ಅಲ್ಲಿ 24 ಬರ್ತದೆ, ಇನ್ನೊಂದು ಬಾಕ್ಸ್ ಅಲ್ಲಿ 48 ಕೋಳಿ ಬರ್ತದೆ. ಅದಕ್ಕೆ ನೀರು ಅಲ್ಲಿ ಅದು ನಿಂತಲ್ಲಿ ನೀರು ಅಲ್ಲಿಂದಲೇ ಮೇಲೆ ಕೊಡುದು, ಮತ್ತೆ ಫೀಡ್ ತಿಂದು, ಮತ್ತೆ ಅದಕ್ಕೆ ಫುಡ್ ಅದೇ ಫೀಡ್ ಮತ್ತೆ ನೀರು. ಹೂಂಜೆ ಎಲ್ಲ ಇದಕ್ಕೆ ಮೊಟ್ಟೆ ಇಡ್ಲಿಕ್ಕೆ ಹೂಂಜೆ ಎಲ್ಲ ಏನು ಬೇಡ, ಡೈರೆಕ್ಟ್ ಇಡುದು. 1 ತಿಂಗಳ ಅದನ್ನು ತಂದು ನಾವು ಸಾಕ್ಬೇಕು. ಆನಂತರ 2 ವರ್ಷ ಅದು ತನ್ನಷ್ಟಕ್ಕೆ ತಾನೇ ಮೊಟ್ಟೆ ಇಡ್ತಾ ಇರ್ತದೆ. ಮತ್ತೆ ಯಾವುದು ಅದಕ್ಕೆ ಫುಡ್ ಹಾಕ್ಲಿಕ್ಕೆ ಇಲ್ಲ, ಬೇರೆ ಏನು ಮದ್ದು ಸಹ ಇಲ್ಲ ಅದಕ್ಕೆ. ಅದು ಮೊಟ್ಟೆ ಇಡ್ತಾ ಇದೆ. ಮತ್ತೆ ನಂದು ಒಂದು ಡಾಕ್ಟರ್ ಇದ್ದಾರೆ, ಕ್ಯಾನ್ಸರ್ ಹಾಸ್ಪಿಟಲ್ MIO, ಅವರು ಬಂದು ಅವರೆಲ್ಲ ನನಗೆ ಅದನ್ನು ವಿಷಯ ಹೇಳಿ ಅದನ್ನು ಮಾಡಿ ಅವರ ಕ್ಯಾಂಟೀನ್ಗೆ ನಾನು ಈ ಮೊಟ್ಟೆಯನ್ನು ಫಸ್ಟಿಗೆ ಅವರಿಗೆ ಕೊಡ್ತಾ ಇದ್ದೆ. ಈಗ ಎಲ್ಲರ ಮನೆಯಿಂದಲೇ ಅದು ಖಾಲಿ ಆಗ್ತಾ ಉಂಟು. ದಿವಸಕ್ಕೆ ನಮಗೆ ಎಷ್ಟು ಮೊಟ್ಟೆ ಇರ್ತದೆ ಅಷ್ಟು ಸಾಕಾಗುದೇ ಇಲ್ಲ ಈಗ ಮೊಟ್ಟೆ. ಅಷ್ಟು ಜನ ಬಂದು ಅದನ್ನು ಕೊಂಡೋಗಿ ಇದು ಮಾಡ್ತಾರೆ. ಅದು ಆರೋಗ್ಯಕ್ಕೆ ಸಹ ಸ್ವಲ್ಪ ಒಳ್ಳೇದಂತ ಹೇಳ್ತಾರೆ ಇವರು ಡಾಕ್ಟರ್ ಸಹ, ಅವರು ಹೇಳ್ತಾರೆ ಅದು ಮೊಟ್ಟೆ ಒಳ್ಳೇದಂತ. ಇದಕ್ಕಿಂತ ಅದು ನಮ್ದು ಬಿಳಿ ಮೊಟ್ಟೆ ಉಂಟಲ್ಲ ಅದಕ್ಕಿಂತ ಇದು ತುಂಬಾ ಒಳ್ಳೇದಂತ ಅವರು ಸಹ ಹೇಳ್ತಾರೆ. ಹಾಗೆ ಇಲ್ಲಿ ಈಗ ನನಗೆ ಮೊಟ್ಟೆ ಸಿಗುವುದೇ ಇಲ್ಲ, ಅಷ್ಟು ಜನ ಬಂದು ಪರ್ಚೇಸ್ ಮಾಡ್ತಾರೆ. ಬಹುಶಃ ಇಷ್ಟೆಲ್ಲ ಕೆಲಸವನ್ನ ಮಾಡ್ಬೇಕಿದ್ರೆ ಜನರು ಕೂಡ ಬೇಕಾಗುತ್ತೆ, ಸಹಾಯ ಕೂಡ ಬೇಕಾಗುತ್ತೆ. ಸೊ ಯಾರೆಲ್ಲ ಹೆಲ್ಪ್ ಮಾಡ್ತಾರೆ, ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್ ಇಂದ ಸಪೋರ್ಟ್ ಎಲ್ಲ ಹೇಗಿದೆ ಅಂತ ಸರ್? ನಮ್ದು MC ಕೋಳಿ ಇದ್ದು ಅವನೇ ನೋಡೋದು, ಮತ್ತೆ ನಾನು ದನದ್ದು ಮತ್ತೆ ಆಡಿದ್ದು ನೋಡ್ತಾ ಇದ್ದೇನೆ. ಮತ್ತೆ ನಮಗೆ ಯಾಕೆ ಏನಂದ್ರೆ ತೋಟ ಉಂಟಲ್ಲ ಅದರಲ್ಲಿ ಸಹ ನಾವು ದುಡಿತೇವೆ. ನಾವು ಸ್ವಂತ ದುಡಿಯೋದು. ನಾವು ಬೇರೆಯವರನ್ನು ತರಿಸಿದರೆ ಕೆಲಸಕ್ಕೆ ಆಳು ಬರ್ತಾರೆ, ಬರದಿಲ್ಲ ಅಂದ್ರೆ ಅವರಿಗೆ ನಾವು ಹೇಳಿಕೊಟ್ಟು ಮತ್ತೆ ಅವರೊಟ್ಟಿಗೆ ನಾವು ದುಡಿಯುವುದು, ಒಟ್ಟಿಗೆ ದುಡಿಯುವುದು. ಮತ್ತೆ MP ಮಕ್ಕಳು ಬೆಳಿಗ್ಗೆ ಎದ್ದು ಕೆಲಸ ಮಾಡ್ತಾರೆ, 2 ಮಕ್ಕಳಿದ್ದಾರೆ, ಗಂಡು ಮಕ್ಕಳು. ಅವರು ಸಹ ನಮ್ಮ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ನಾವು ಹೇಳಿದನ್ನು ಅವರು ಸಹ ಮಾಡ್ತಾರೆ. ಅವರು ಸಹ ತುಂಬಾ ಇಂಟ್ರೆಸ್ಟ್ ಇದೆ ಅದರಲ್ಲಿ. ಮತ್ತೆ MP ಕೋಳಿದ್ದೆಲ್ಲ ಅವಳೇ ನೋಡುದು, ಅವಳೇ ಮಾರಾಟ ಮಾಡುದು, ಅವಳೇ ಮೊಟ್ಟೆಯನ್ನು ತರುವುದು, ಅದಕ್ಕೆ ಇದು ಕೆಲಸ ಮಾಡುದು ಅವಳೇ. ಇದರದ್ದು ನಾನು ಮಾಡ್ತಾ ಇದ್ದೇನೆ. ದನದ್ದು ಕೆಲಸ ನಾನೇ ಮಾಡುದು ಹಾಗೆ. ಮತ್ತೆ ಒಬ್ರು ಆಳು ಇದ್ದಾರೆ ನಮ್ಮೊಟ್ಟಿಗೆ ಎಲ್ಲ ಕೆಲಸ ಮಾಡ್ಲಿಕ್ಕೆ ಅಂತ. ಮತ್ತೆ ಯಾರು ಇಲ್ಲ, ಬೇರೆ ತಗೋದಿಲ್ಲ, ನಾವೇ. ಎಸ್ ಅಂದ್ರೆ ಬಹುಶಃ ಇಂತಹ ಒಂದು ಕೆಲಸ ಅಥವಾ ಈ ರೀತಿಯ ಒಂದು ಕಾರ್ಯ ಚಟುವಟಿಕೆಗಳು ಖಂಡಿತವಾಗ್ಲೂ ಕೃಷಿಯನ್ನ ಮಾಡಬೇಕು ಅಂತ ಮನಸ್ಸಿದ್ದವರಿಗೆ ಖಂಡಿತವಾಗ್ಲೂ ಪ್ರೇರಣಾದಾಯಕ ಆಗತ್ತೆ. ಸೊ ಇನ್ನು ತಮ್ಮ ಈ ಒಂದು ಪ್ರಯತ್ನಕ್ಕೆ ಈಗಾಗಲೇ ಅನೇಕರಿಗೆ ಮಾರ್ಗದರ್ಶನ ಕೊಡುವಂತಹ ಪ್ರಯತ್ನಗಳನ್ನ ಕೂಡ ಮಾಡಿದ್ದೀರಿ, ನಿರಂತರವಾಗಿ ಆ ಕೆಲಸಗಳು ನಡೀತಾ ಇದೆ. ಸೊ ತಮ್ಮನ್ನ ಗುರುತಿಸುವಂತಹ ಕೆಲಸಗಳು ಯಾರಿಂದೆಲ್ಲ ಆಗಿದೆ ಅನ್ನುವಂಥದ್ದು ಸರ್? ನನ್ನನ್ನು ಈಗ ಲಾಟ್ರಿ ಕಬ್ಬು ಮತ್ತೆ ತೋಟಗಾರಿಕೆ ನಮ್ಮ ಬಂಟ್ವಾಳ ತಾಲೂಕಿದ್ದು, ಮತ್ತೆ ತೆಂಗು ಬೆಳೆಗಾರರ ಸಂಘ ಇದೆ ನಮ್ದು, ಅಲ್ಲಿ ರಾಜ್ ಬಂಟ್ವಾಳ ಅಂತ ಅಧ್ಯಕ್ಷರಿದ್ದಾರೆ. ಅವರು ತುಂಬಾ ಜನರಿಗೆ ಇದು ಪ್ರಚಾರ ಎಲ್ಲ ಕೊಟ್ಟು ಬಂದು ನೋಡ್ಲಿಕ್ಕೆ ಇದೆಲ್ಲ. ಹಾಗೆ ಅವರೊಂದು ಈ ಹೋದ ಸಲ ಈಗ ಗುರುತಿಸಿ ಎಲ್ಲ ನಮ್ಗೆ ಒಂದು ಸನ್ಮಾನ ಎಲ್ಲ ಮಾಡಿದ್ರು ಇದನ್ನೆಲ್ಲ ನೋಡಿ. ಮತ್ತೆ ರಂಗೋಲಿ ಅವರು ಸಹ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಣ್ಣ ತಮ್ಮಂದ್ರು ಇಬ್ಬರು ಎಲ್ಲ ಇದೆಲ್ಲ ಮಾಡ್ಲಿಕ್ಕೆ ಡೈರೆಕ್ಷನ್ ಕೊಡುವುದು. ಅವರು ಸದನ ತುಂಬಾ ಸಲ ಅವರ
ಕೆಲಸವನ್ನು ಬಿಟ್ಟು ಬಂದು ನಮಗೆ ಡೈರೆಕ್ಷನ್ ಕೊಡ್ತಾರೆ, ಮತ್ತೆ ಚಂದ್ರಸನ್ನ ಇಬ್ರು. ನನಗೆ ಅವರೊಂದು ನಮ್ಮನ್ನು ಎಲ್ಲಿಯಾದ್ರೂ ನೋಡಿದ್ರೆ ಅದನ್ನು ಬಂದು ನನ್ನ ಹತ್ರ ಹೇಳ್ತಾರೆ, ಮತ್ತೆ ನಾನು ಅದನ್ನು ಪುನಃ ಹೋಗಿ ನೋಡಿ ಅಲ್ಲಿ ಅದನ್ನು ಹೇಗೆ ಮಾಡ್ತಾರೆ ಅಂತ ನೋಡಿ ಮತ್ತೆ ನಾನು ಅದು ಇದರಲ್ಲಿ ಕೆಲಸ. ಮತ್ತೆ ದಿಶಾ ಸಂಸ್ಥೆ ಅಂತ ಉಂಟು ನಮ್ಮಲ್ಲಿ, ಅವರ ಸಹ ಬಂದು ನಮಗೆ ನಾನು ಅವರ ಕರೆದಾಗ ಅವರಿಗೆ ಹೋಗಿ ಎಲ್ಲ ಇದು ಡೈರೆಕ್ಷನ್ ನನ್ನದು ಎಲ್ಲ ಕೊಡ್ತಾ ಇದ್ದೇನೆ. ಅವರು ತುಂಬಾ ಜನವನ್ನು ಅವರು ಸಹ ಕರೆದುಕೊಂಡು ಬಂದು ಎಲ್ಲ ನೋಡಿ ತುಂಬಾ ರೈತರಿಗೆ ಇದು ಪ್ರಯೋಜನ ಆಗಿದೆ ನೋಡುವಾಗ. ಈಗ ಅವರು ಸಹ ಹೇಳ್ತಾ ಇದ್ದಾರೆ ನೀವು ಮಾಡಿದ್ದು ಒಳ್ಳೆದಾಗಿದೆ, ಮತ್ತೆ ನಮ್ಮ ಜನರು ಸಹ ಈಗ ನಿಮ್ಮನ್ನೇ ಅಂತ ಇದನ್ನೆಲ್ಲ ನೋಡಿ ಮಾಡ್ತಾ ಇದ್ದಾರೆ ಅಂತ ದಿಶಾ ಸಂಸ್ಥೆಯವರು ಸಹ ಹೇಳ್ತಾ ಇದ್ದಾರೆ. ಎಸ್ ಎಸ್ ಖಂಡಿತವಾಗ್ಲೂ ನಿಜಕ್ಕೂ ತಾವು ಎಲ್ರಿಗೂ ಕೂಡ ಒಂದು ಮಾದರಿಯಾಗಿದ್ದೀರಿ. ಈ ಮೂಲಕ ಅನೇಕರಿಗೆ ಪ್ರೇರಣಾದಾಯಕರು ಕೂಡ ಆಗಿದ್ದೀರಿ ಅನ್ನುವಂಥದ್ದು. ಇಂಥದ್ದನ್ನು ನೋಡಿ ಹೆಚ್ಚಿನವರಿಗೆ ಮಾಡ್ಬೋದು. ಈ ಕೋಳಿದೆಲ್ಲ ತುಂಬಾ ಕೆಲಸ ಕಮ್ಮಿ, ಅದರಲ್ಲಿ ಮೊಟ್ಟೆ ಇರುವ ಕೋಳಿ ಉಂಟಲ್ಲ ಅದರಲ್ಲಿ ತುಂಬಾ ಕೆಲಸ ಕಮ್ಮಿ. ಹೆಂಗಸರಿಗೆ ಮನೆಯಲ್ಲಿ ಹೆಂಗಸರಿಗೆ ಮಾಡುವ ಕೆಲಸ ಅದು. ನನ್ನ ಇದರಲ್ಲಿ ಹೆಚ್ಚಿನವರಿಗೆ ಮಾಡ್ಬೋದು ಇನ್ನು ನೋಡಿ ಅದನ್ನು. ಹೆಚ್ಚಿನವರಿಗೆ ಅದನ್ನು ಒಂದು ಕೆಲಸ ಅದು ಸುಲಭ. ಈ ದನದ್ದು ಸ್ವಲ್ಪ ಕಷ್ಟ ಉಂಟು, ಈ ಕೋಳಿದ್ದು ನನ್ನ ಲೆಕ್ಕದಲ್ಲಿ ತುಂಬಾ ಸುಲಭ ಉಂಟು ಕೆಲಸ. ಖಂಡಿತ ಖಂಡಿತ ಎಲ್ಲರಿಗೆ. ಅದು ಸ್ವಲ್ಪ ಖರ್ಚು ಎಲ್ಲ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬಾರದು. ಇದ್ದದಷ್ಟಕ್ಕೆ ಅಲ್ಲಿ ಏನಾದ್ರೂ ಇದನ್ನು ಮಾಡಿ ಅದಕ್ಕೆ ಜಾಗ ಸಹ ಸ್ವಲ್ಪ ಕಡಿಮೆ ಇರ್ತದೆ, ಮತ್ತೆ ಸ್ಮೆಲ್ ಎಲ್ಲ ಏನು ಬರುದಿಲ್ಲ. ಮತ್ತೆ ಕ್ಲೀನ್ ಆಗಿ ಇಡ್ಬೇಕು, ಅದು ನಮ್ಮ ಕರ್ತವ್ಯ, ಕ್ಲೀನ್ ಇಡುವುದು. ಮತ್ತೆ ಅದರಲ್ಲಿ ಸ್ಮೆಲ್ ಸಹ ಬರುದಿಲ್ಲ ಏನು. ಈ ಮೊಟ್ಟೆದು ಕೋಳಿ, ಇದು ಸ್ವರ್ಣದಾರ ಕೋಳಿ ಈ ಬಾಯ್ಲರ್ ಕೋಳಿಯಾಗಿ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ನಾವು ಬಾಯ್ಲರ್ ಕೋಳಿ ನೋಡಿದಿರಲ್ಲ, ಅದರ ಫಾರ್ಮಿಗೆ ಹೋಗುವಾಗಲೇ ಸ್ಮೆಲ್ ಬರ್ತದೆ. ಇದು ಹಾಗೆ ಸ್ಮೆಲ್ ಏನಿಲ್ಲ, ಡೈರೆಕ್ಟ್ ಆಗಿ ನಮ್ಮ ಮನೆ ಹತ್ತಿರವೇ ಏನು ಪ್ರಾಬ್ಲಮ್. ಕ್ಲೀನ್ ಸ್ವಚ್ಛತೆ ಇಡ್ಬೇಕು ನಾವು ಫಸ್ಟಿಗೆ, ಮತ್ತೆ ಅದನ್ನು ಯಾರಿಗೆ ಸಹ ಮಾಡಬಹುದು ನನ್ನ ಲೆಕ್ಕದ. ಎಸ್ ಎಸ್ ಖಂಡಿತವಾಗ್ಲು ಅಂದ್ರೆ ಬಹುಶಃ ಇದು ಎಲ್ಲರೂ ಕೂಡ ಒಂದು ಸುಲಭವಾಗಿ ಮಾಡಬಹುದಾದಂತಹ ವಿಚಾರಗಳು. ಎಸ್ ತಮ್ಮ ಮೂಲಕ ನಡೀತಾ ಇರುವಂತಹ ಕೃಷಿ ಚಟುವಟಿಕೆಗಳು ಇನ್ನೂ ಕೂಡ ನಿರಂತರವಾಗಿ ನಡೀಲಿ, ಆ ಮೂಲಕ ಎಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ ತಮ್ಮ ಮೂಲಕ ಸಿಗಲಿ ಅನ್ನುವಂಥದ್ದು ನಮ್ಮ ಆಶಯ. ಧನ್ಯವಾದಗಳು ನಿರಂಜನ ಸೇಮಿತ ಅವರೇ, V4 ನ್ಯೂಸ್ ಜೊತೆಗೆ ಇಷ್ಟೊತ್ತು ತಮ್ಮ ಒಂದು ಅನುಭವಗಳನ್ನು ಹಂಚಿಕೊಂಡದಕ್ಕಾಗಿ. ಎಸ್ ಇದು ಬಂಟ್ವಾಳದ ಯಶಸ್ವಿ ಕೃಷಿಕ ನಿರಂಜನ ಸೇಮಿತ ಅವರ ಯಶೋಗಾಥೆ. ಅವರು ಕೂಡ ಅವರ ಮಾತುಗಳಲ್ಲಿ ಅವರ ಅನುಭವಗಳನ್ನು ಹಂಚಿಕೊಂಡ್ರು. ಅಂದರೆ ಎಲ್ಲವನ್ನೂ ಕೂಡ ಏಕಕಾಲದಲ್ಲಿ ನಾನು ಆರಂಭ ಮಾಡಲಿಲ್ಲ, ಹಂತ ಹಂತವಾಗಿ ಒಂದೊಂದನ್ನೇ ಮಾಡ್ತಾ ಬಂದೆ. ಆ ಮೂಲಕ ಇದೆಲ್ಲವೂ ಕೂಡ ಸಾಧ್ಯವಾಗಿದೆ. ಮನಸ್ಸಿದ್ರೆ ಕಷ್ಟಪಟ್ಟರೆ ಎಲ್ಲವೂ ಕೂಡ ಸಾಧ್ಯ. ಈ ನಿಟ್ಟಿನಲ್ಲಿ ನಾನೇ ಒಂದು ಉದಾಹರಣೆ ಅನ್ನುವಂಥ ಮಾತುಗಳನ್ನು ಅವರು ಹೇಳಿರುವಂಥದ್ದು. ಅದರ ಜೊತೆಗೆ ಈಗ ಕೋವಿಡ್ ಬಳಿಕ ಎಲ್ಲವೂ ಕೂಡ ಪರಿಸ್ಥಿತಿ ಬದಲಾಗಿದೆ. ಸೊ ಈ ನಿಟ್ಟಿನಲ್ಲಿ ಕೃಷಿಯಲ್ಲಿ ತೊಡಗಿಸಿಕೊಂಡು ಅತ್ಯುತ್ತಮವಾಗಿ ಒಂದು ಜೀವನವನ್ನು ರೂಪಿಸಿಕೊಳ್ಬೇಕು ಅಂತ ಬಯಸುವವರು ಖಂಡಿತವಾಗ್ಲೂ ಇವರ ಒಂದು ಜಮೀನಿಗೆ ಅಥವಾ ಇವರ ಒಂದು ಜಾಗಕ್ಕೆ ತೆರಳಿ ಅವರಿಂದ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಅದರ ಜೊತೆಗೆ ಅವರು ಮಾತನಾಡ್ತಾ ಹೇಳಿದರು ಆ ಒಂದು ಸ್ವರ್ಣಧಾರ ಕೋಳಿ ಸಾಕಾಣಿಕೆಯ ಬಗ್ಗೆ. ಹೆಚ್ಚೇನು ವೆಚ್ಚದಾಯಕ ಅಲ್ಲ, ಅತ್ಯಂತ ಸುಲಭವಾಗಿ ಅತ್ಯಂತ ಸರಳ ರೀತಿಯಲ್ಲಿ ಅದನ್ನು ಸಾಕಬಹುದು ಅನ್ನುವಂಥ ವಿಚಾರಗಳು. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ಆಸಕ್ತಿ ಇದ್ದವರು ಮನಸ್ಸು ಮಾಡಲಿ, ಅಥವಾ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಅವರನ್ನು ಸಂಪರ್ಕಿಸಿದರೆ ಅವರು ಖಂಡಿತವಾಗ್ಲೂ ಮಾರ್ಗದರ್ಶನವನ್ನು ಕೊಡ್ತಾರೆ ಅನ್ನುವಂಥದ್ದು. ಸೊ ಈ ಮೂಲಕ ಒಂದು ಯಶಸ್ವಿ ಕೃಷಿಕನಾಗಿ ಇವರು ಗುರುತಿಸಿಕೊಂಡು ಗಮನ ಸೆಳೀತಾ ಇದ್ದಾರೆ. ಸುದ್ದಿಗೊಂದು ಗುದ್ದು. ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ, ಕರ್ನಾಟಕ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಮಾಡರ್ನ್ ಕಿಚನ್ಸ್.